ಸಹ್ಯಾದ್ರಿ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಕಾಲೇಜು ಪದವಿ ಪೂರ್ವ ವಿದ್ಯಾರ್ಥಿಗಳಿಗಾಗಿ ಏರೋಫಿಲಿಯಾ 2018 ರಾಷ್ಟ್ರಮಟ್ಟದ ಏರೋ ಮಾದರಿಯ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು. ಮಂಗಳೂರಿನ ಅಡ್ಯಾರ್ ಸಮೀಪದ ಸಹ್ಯಾದ್ರಿ ಕಾಲೇಜಿನ ಕ್ಯಾಂಪಸ್ನಲ್ಲಿ ಈ ಸ್ಪರ್ಧಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕರ್ನಲ್ ಮಹೇಂದ್ರ ಬಾಬು ಅವರು ಮಾತನಾಡುತ್ತಾ, ತಾಂತ್ರಿಕ ಪ್ರಗತಿಯ ಲಾಭವನ್ನು ಮಾಡಿಕೊಳ್ಳುವಲ್ಲಿ ನಾವು ಮುಂದಾಗಬೇಕು, ಆ ಕ್ಷೇತ್ರದಲ್ಲಿ ಸೃಜನಶೀಲ ಆಲೋಚನೆಗಳಿರಬೇಕು ಎಂದು ನುಡಿದರು. The desire to fly has been there in humans for very, very long time. People have given their lives trying to fly and killing themselves in the bargain a couple of hundred years ago. Maybe a couple of thousand years ago, like Professor Sharma, we were talking about it, people really flew on many types of vimana, which the reference of which is ಕಾರ್ಯಕ್ರಮದಲ್ಲಿ ಗ್ರೂಪ್ ಕ್ಯಾಪ್ಟನ್ ಎಂಜೆ ಅಗಸ್ಟಿನ್ ಅವರು ಮಾತನಾಡಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ, ತಂತ್ರಜ್ಞಾನದ ಬೆಳವಣಿಗೆಗಳನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಹೇಳಿದರು. I wish you all the very best for all the participants and those who are spectators. I urge them, especially the younger lot, to get bitten by this passion. ಈ ಸಂದರ್ಭದಲ್ಲಿ ಕೆನೆಟಿಕ್ ಹಾಬೀಸ್ನ ವಿಶಾಲ್, ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಎಸ್ ಬಾಲಕೃಷ್ಣ, ಟೀಮ್ ಚಾಲೆಂಜಸ್ನ ಪ್ರೊಬಿಡ್ ಪನ್ನಿಕನ್, ಅಬ್ದುಲ್ಲಾ ಜಶೀಂ ಉಪಸ್ಥಿತರಿದ್ದರು.